ಮೃತಪಟ್ಟ ಕೂಲಿ ಕಾರ್ಮಿಕರೊಬ್ಬರನ್ನ ಟೆಂಪೋ ರಿಕ್ಷಾದಲ್ಲಿ ತಂದು ಉಡುಪಿಯ ಕೆಮ್ಮಣ್ಣು ಸಂತೆ ಮಾರುಕಟ್ಟೆಯ ಬಳಿ ರಸ್ತೆ ಬದಿಯ ಕಸದ ಕೊಂಪೆಗೆ ಎಸೆದು ಹೋಗಿದ್ದಾರೆ ಎಂಬ ಘಟನೆಗೆ ಟ್ವಿಸ್ಟ್ ಲಭಿಸಿದ್ದು, ಮೃತ ವ್ಯಕ್ತಿ ಹನುಮಂತನನ್ನ ಟೆಂಪೋ ರಿಕ್ಷಾದಿಂದ ಮಾರುಕಟ್ಟೆ ಬಳಿ ಇಳಿಸುವಾಗ ಆತ ಮೃತಪಟ್ಟಿರಲಿಲ್ಲ. ವಿಪರೀತ ಮದ್ಯಪಾನ ಸೇವಿಸಿದ್ರಿಂದ ಬಳಿಕ ರಸ್ತೆ ಬದಿಯ ಕಸದ ಕೊಂಪೆಯಲ್ಲಿ ಮಲಗಿದಲ್ಲಿಯೇ ಸಾವನ್ನಪ್ಪಿದ್ದಾನೆ ಎಂದು ಪೊಲೀಸರ ತನಿಖೆಯಿಂದ ಗೊತ್ತಾಗಿದೆ. ಈ ಕುರಿತಂತೆ ಉಡುಪಿ ಜಿಲ್ಲಾ ಎಸ್ಪಿ ಅಕ್ಷಯ್ ಹಾಕೆ ಮಚ್ಚೇಂದ್ರ ಅವರು ಪೊಲೀಸ್ ತನಿಖೆಯ ವಿವರಗಳನ್ನು ಮಾಧ್ಯಮದವರಿಗೆ ನೀಡಿದ್ದಾರೆ. ಮೃತ ಹನುಮಂತ ಹಾವೇರಿ ಜಿಲ್ಲೆಯ ಹಾನಗಲ್ ನಿವಾಸಿಯಾಗಿದ್ದು ಎಪಿಎಂಸಿಯಲ್ಲಿ ಹಮಾಲಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದ. ನಿನ್ನೆ ಮಧ್ಯಾಹ್ನ ಟೆಂಪೋ ರಿಕ್ಷಾದಲ್ಲಿ ಮಾರ್ಕೆಟ್ಗೆ ತರಕಾರಿ ತಂದ ಸಂದರ್ಭದಲ್ಲಿ ಹನುಮಂತ ವಿಪರೀತ ಮದ್ಯ ಸೇವಿಸಿದ್ದು, ತರಕಾರಿ ಇಳಿಸಿದ ಬಳಿಕ ಆತ ಅದೇ ರಿಕ್ಷಾದಲ್ಲಿ ಮಲಗಿದ್ದ. ಜೊತೆಗಿದ್ದ ಹನುಮಂತನ ಸಹಪಾಠಿ ಬಸಯ್ಯ ಮತ್ತು ರಿಕ್ಷಾ ಚಾಲಕ ಅಲ್ಲಿಂದ ಹೊರಟು ಹೋಗಿದ್ರು. ಕೆಲವು ಸಮಯದ ಬಳಿಕ ಅವರಿಬ್ಬರು ಬಂದಾಗ ಹನುಮಂತ ಮಲಗಿದ್ದುಕೊಂಡೇ ಇದ್ದ. ಹಾಗಾಗಿ ರಿಕ್ಷಾ ಚಾಲಕ ಬಸಯ್ಯ ಅವರು ರಿಕ್ಷಾ ಟೆಂಪೋವನ್ನ ಮಾರುಕಟ್ಟೆಯ ಹೊರಗೆ ತಂದು ಹನುಮಂತನನ್ನ ಆತ ಎಂದಿನಂತೆ ಮಲಗುವಂತಹ ಜಾಗದಲ್ಲಿ ಬಿಟ್ಟು ಹೋಗಿದ್ರು. ಈ ಸಂದರ್ಭದಲ್ಲಿ ಮತ್ತು ಆ ಬಳಿಕವು ಕೆಲವು ಸಮಯ ಹನುಮಂತ ಕೈಕಾಲು ಅಲುಗಡಿಸ್ತಾ ಇದ್ದನು ಎಂಬುದಾಗಿ ಸ್ಥಳೀಯ ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಕಂಡುಬರುತ್ತದೆ. ಆ ಬಳಿಕ ಹನುಮಂತನ ಮಲಗಿದಲ್ಲಿಯೇ ನಿರ್ಜಲೀಕರಣ ಅಥವಾ ಇನ್ಯಾವುದೋ ಕಾರಣದಿಂದ ಸಾವನ್ನಪ್ಪಿರಬೇಕು ಎಂದು ಎಸ್ಪಿ ಅಕ್ಷಯ್ ಹಾಕಿ ಮಚ್ಚೇಂದ್ರ ಅವರು ವಿವರಿಸಿದ್ದಾರೆ. ಈ ಬಗ್ಗೆ ಮಲ್ಪೆ ಪೊಲೀಸ್ ಠಾಣೆಯಲ್ಲಿ ಸಂಶಯಾಸ್ಪದ ಸಾವು ಪ್ರಕರಣ ದಾಖಲಾಗಿದೆ. 5 ಗಂಟೆ ಸುಮಾರಿಗೆ ಅಲ್ಲಿ ಒಂದು ಜ್ಯುವೆಲ್ಲರಿ ಶಾಪ್ ಫುಟೇಜ್ನಲ್ಲಿ ಒಂದು ಇನ್ಸಿಡೆಂಟ್ ಬಗ್ಗೆ ನಮಗೆ ಮಾಹಿತಿ ಬಂತು. ಆ ಫುಟೇಜ್ ಮೂಲಕನೇ ಮಾಹಿತಿ ಬಂತು. ಇನ್ಸಿಡೆಂಟ್ ಏನಂತಂದರೆ, ಸುಮಾರು ಮಧ್ಯಾಹ್ನ 1:30 ಗಂಟೆಗೆ ಒಂದು ಸಣ್ಣ ಆಟೋ ಪಿಕಪ್ ಬರ್ತದೆ. ಅದರಿಂದ ಒಬ್ಬನ ಕೆಳಗಡೆ ಇಳಿಸ್ತಾರೆ, ಹೋಗ್ಬಿಡ್ತಾರೆ. ಯಾರು ಇಳಿಸಿರ್ತಾನೆ ಅವನು ಅಲ್ಲೇ ಮಲಗಿರ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಅವನು ತಿರ್ಕೊಂಡಿರೋದು ಗೊತ್ತಾಗ್ತದೆ. ಆ್ಯಕ್ಚುಲಿ ಆ ಇನ್ಸಿಡೆಂಟನ್ನು ನಮ್ಮ ಅಧಿಕಾರಿಗಳೆಲ್ಲ ಅಟೆಂಡ್ ಮಾಡಿ ಅದರದ್ದು ಹಿನ್ನೆಲೆಯನ್ನು ಕಂಪ್ಲೀಟಾಗಿ ಚೆಕ್ ಮಾಡಿದ್ದಾರೆ. ಜನರಿಗೆ ಯಾವ ರೀತಿ ಮೆಸೇಜ್ ಹೋಗ್ತಾ ಇದೆ ಆ ರೀತಿ ಆ ಇನ್ಸಿಡೆಂಟ್ ಇಲ್ಲ. ಆ್ಯಕ್ಚುಲಿ ನಡೆದಿರೋದು ಏನಂತಂದರೆ, ಇವರು APMCನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ತಿರ್ಕೊಂಡಿರೋ ವ್ಯಕ್ತಿ ಹೆಸರು ಹನುಮಂತ, ಅವನ ಜೊತೆಗಿರೋ ಬಸಯ್ಯ ಮತ್ತು ಟೆಂಪೋ ಡ್ರೈವರ್ ಇನ್ನೊಬ್ಬರು. ಅವ್ರು APMCನಲ್ಲಿ ಕೆಲಸ ಮಾಡ್ತಾ ಇದ್ರು ರೆಗ್ಯುಲರ್ಲಿ ಹಮಾಲಿಯಾಗಿ, ಕೂಲಿಯಾಗಿ. ನಿನ್ನೆ ಅಲ್ಲಿ ಟೆಂಪೋಯಿಂದ ತರಕಾರಿ ತಂದಿರೋದು ಎಲ್ಲ ಇಳಿಸಿ ಅಲ್ಲಿ ಮಾರಬೇಕಾದ್ರೆ ಇವನು ಅಲ್ಲಿ ಟೆಂಪೋ ಹೋಗಿ ಮಲಗಿರ್ತಾನೆ, ಸ್ವಲ್ಪ ಕುಡ್ದಿರ್ತಾನೆ. ಆ ಟೆಂಪೋಯಿಂದ ಇವನು ಎದ್ದು ಹೋಗೋದಿಲ್ಲ ಅಂತ ಏನು ಮಾಡ್ತಾರೆ, ಟೆಂಪೋ APMCಯಿಂದ ಹೊರಗಡೆ ಬಂದುಬಿಟ್ಟು ಅವನ ಜಾಗ ಎಲ್ಲಿ ಅವನು ಹೊರಗಡೆ ಮಲಗ್ತಿದ್ದ ಅಲ್ಲಿ ಅವನನ್ನು ಬಿಟ್ಟು ಹೋಗ್ತಾರೆ. ಆದರೆ ಅವನು ಕಂಪ್ಲೀಟ್ಲಿ ಕುಡ್ದಿರೋದ್ರಿಂದ ಒಂಥರ ಬಾಡಿ ಯಾವುದೇ ರೀತಿ ಮೂವ್ಮೆಂಟಲ್ಲಿ ಇರಲಿಲ್ಲ. ಆಗ ಜನ ಏನು ಅಂದ್ಕೊಂಡ್ರು, ಸಾಯಿಸಿ ಇಲ್ಲಿ ಬೀಸಾಕಿದ್ದಾರೆ ಅಂತ. ಆ್ಯಕ್ಚುಲಿ ವಿಡಿಯೋ ಫುಟೇಜ್ನಲ್ಲಿ ತುಂಬ ಕ್ಲಿಯರ್ಲಿ ಇದೆ. ಅಲ್ಲಿ ಬಿಟ್ಟಿದ ಮೇಲೆ ಕೂಡ ಅವನ ಕೈ ಕಾಲೆಲ್ಲ ಮೂವ್ ಆಗ್ತಾ ಇದೆ. ಅವನು ಸ್ವಲ್ಪ ಹೊತ್ತು ಹಾಗೆ ಇದ್ದಾನೆ. ಬಹುಶಃ ಅದಾದ ಮೇಲೆ ಡ್ಯೂ ಟು ಡಿಹೈಡ್ರೇಷನ್ ಅಥವಾ ಬೇರೆ ಏನೋ ಕಾರಣದಿಂದ ತಿರ್ಕೊಂಡಿರಬೇಕು. ಅದು ಡಾಕ್ಟರ್ಗೆ ಒಪಿನಿಯನ್ ಕೊಡಬೇಕು. ಆಗ ಇವ್ರ ಮಧ್ಯದಲ್ಲಿ ಯಾವುದೇ ಜಗಳ ಆಗಿರೋದಾಗಲಿ, ಹೊಡೆದಾಟ ಆಗಿರೋದಾಗಲಿ ಯಾವುದೇ ವಿಷಯಗಳಿಲ್ಲ. ಮತ್ತು ಅವನನ್ನು ಅಲ್ಲಿ ಯಾರು ಬಿಟ್ಟು ಹೋಗಿದ್ದಾನೆ, ಅವನ ಜೊತೆಗಿರೋನು ಸ್ನೇಹಿತ ಬಸಯ್ಯ ಅಂತ. ಹಾಗಾಗಿ ಈಗ ಅವರ ಮನೆಯವ್ರು ಬಂದಿದ್ದಾರೆ. ಅವ್ರ ಕಡೆಯಿಂದ ನಾವು ಸಂಶಯಾಸ್ಪದ ಸಾವು ಅಂತ ಒಂದು ಕಂಪ್ಲೇಂಟನ್ನು ದಾಖಲು ಮಾಡಿದ್ದೇವೆ. ಇನ್ನು ಹೆಚ್ಚಿನ ಮಾಹಿತಿ ಬಂದ ಮೇಲೆ ಈ ಪ್ರಕರಣಕ್ಕೆ ಯಾವ ರೀತಿ ಎಕ್ಸಾಕ್ಟ್ಲಿ ಏನಾಗಿದೆ ಅನ್ನೋಂಥದ್ದು ನಾವು ಹೇಳ್ಬೋದು. ಆದರೆ ಯಾರು ಸಾಯಿಸಿ ಬಿಟ್ಟು ಹಾಕಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ. ಜನಗಳು ಯಾವುದೇ ಕಾರಣಕ್ಕೂ ಭಯಭೀತ ಆಗೋದು ಅವಶ್ಯಕತೆ ಇಲ್ಲ ಅಂತ ನಾನು ಕೇಳ್ತೀನಿ.